ಹಲೋ ನಮಸ್ತೆ, ಹೇಗಿದ್ರೆ ಎಲ್ಲರೂ? ವೀಕೆಂಡ್ಗೆ ಅಮ್ಮಿಸ್ ಕುಕ್ಕರಲ್ಲಿ ಒಂದು ವಿಶೇಷವಾದ ವಿಡಿಯೋ ಜೊತೆ ನಾನು ಬಂದಿದ್ದೀನಿ. ಇದೇನು ಅಂತಂದರೆ ಮೊಟ್ಟೆಯನ್ನು ಎಗ್ಗನ್ನು ಪರ್ಫೆಕ್ಟಾಗಿ ಹೇಗೆ ಬೇಯಿಸ್ಕೊಳ್ಳೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ನೀವು ಕೇಳ್ಬೋದು, ಇದರಲ್ಲಿ ಏನಿದೆ ವಿಶೇಷ? ಎಗ್ಗನ್ನು ನಮಗೆ ಸಾಮಾನ್ಯವಾಗಿ ಎಲ್ರಿಗೂ ಬರುತ್ತೆ ಬೇಯಿಸೋಕ್ಕೆ. ಬಟ್ ಏನಾಗುತ್ತೆ, ತುಂಬ ಸರಿ ನಾವು ಮೊಟ್ಟೆನ ಬೇಯಿಸ್ಕೊಳ್ಳುವಾಗ ಮೊಟ್ಟೆ ಒಡೆದೋಗುತ್ತೆ, ನೀರು ಸೇರಿ ಅದು ಹಾಳಾಗುತ್ತೆ, ಕರೆಕ್ಟಾಗಿ ಬರಲ್ಲ. ಬಟ್ ಪರ್ಫೆಕ್ಟಾಗಿ ಒಂದು ಚೂರು ಕೆಡದಂತೆ, ಒಂದು ಚೂರು ಹಾಳಾಗದಂತೆ ಸರಿಯಾಗಿ ಎಗ್ಗನ್ನು ಬೇಯಿಸಿ ಅದರ ಸಿಪ್ಪೆ ಕೂಡ ನೀಟಾಗಿ ಸುಲಭವಾಗಿ ತೆಗೆಯೋದು ಹೇಗೆ ಅನ್ನೋದನ್ನು ಒಂದು ಸೀಕ್ರೆಟ್ ಮೆಥಡ್, ಸೀಕ್ರೆಟ್ ಟಿಪ್ಸ್ ಜೊತೆ ನಾನು ಹೇಳ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ನೀವು ಕಡೆ ತನಕ ನೋಡಿ, ನೀವು ಈ ಮೆಥಡನ್ನು ಟ್ರೈ ಮಾಡಿ ಪರ್ಫೆಕ್ಟಾಗಿ ನೀವು ಎಗ್ಗನ್ನು ಬೇಯಿಸ್ಕೊಳ್ಬೋದು. ಈ ವಿಡಿಯೋ ಒಂದ್ಸರಿ ನೀವು ನೋಡಿದ್ರಂದರೆ ಆಮೇಲೆ ಯಾವತ್ತೂ ನೀವು ಮೊಟ್ಟೆ ಬೇಯಿಸೋದು ಖಂಡಿತ ಹಾಳಾಗಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಕಂಪ್ಲೀಟಾಗಿ ವಿಡಿಯೋನ ನೋಡಿ, ವಿಡಿಯೋ ಬಗ್ಗೆ ನನಗೆ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಸ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ. ಮೊಟ್ಟೆಯನ್ನು ಪರ್ಫೆಕ್ಟಾಗಿ ಹೇಗೆ ಬೇಯಿಸ್ಕೊಳ್ಳೋದು ಒಂಚೂರು ಹಾಳಾಗದಂಗೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಮೊಟ್ಟೆಯನ್ನು ನಾವು ಬೇಯಿಸ್ಲಿಕ್ಕಿಡೋ ಮೊಟ್ಟೆನ ಮೊದಲು ಫಸ್ಟ್ ಚೆಕ್ ಮಾಡ್ಕೋಬೇಕು. ಯಾವುದಾದ್ರೂ ಕ್ರ್ಯಾಕ್ ಇದೆಯಾ ಮೊಟ್ಟೆ ಮೇಲೆ ಅಂತ ಅನ್ನೋದನ್ನು ಫಸ್ಟ್ ಚೆಕ್ ಮಾಡ್ಕೋಬೇಕು. ಕ್ರ್ಯಾಕ್ ಇದ್ರಂಥ ಮೊಟ್ಟೆನ ಯಾವತ್ತೂ ನಾವು ಯೂಸ್ ಮಾಡಬಾರ್ದು. ಈವನ್ ಕೆಲವರು ಕ್ರ್ಯಾಕ್ ಇರುವಂಥ ಮೊಟ್ಟೆನ ಆಮ್ಲೆಟ್ಗೆ ಯೂಸ್ ಮಾಡ್ತಾರೆ, ಬಟ್ ಕ್ರ್ಯಾಕ್ ಇರುವಂಥ ಮೊಟ್ಟೆ ನಾವು ಆ್ಯಕ್ಚುಲಿ ಯೂಸೇ ಮಾಡಬಾರ್ದು. ನಾನು ಬೇಯಿಸ್ಲಿಕ್ಕಿಡುವಂಥ ಮೊಟ್ಟೆನೆಲ್ಲ ಫಸ್ಟ್ ಏನು ಮಾಡ್ಕೊತೀನಿ, ನೀಟಾಗಿ ನೀರಲ್ಲಿ ತೊಳ್ಕೊಬೇಕು. ಕೆಲವರು ಮೊಟ್ಟೆ ಬೇಯಿಸುವಾಗ ಮೊಟ್ಟೆಯನ್ನು ತೊಳ್ಕೊಳ್ಳಲ್ಲ, ಬಟ್ ಅದು ದೊಡ್ಡ ತಪ್ಪು. ನಾವು ಯಾವತ್ತೂ ಮೊಟ್ಟೆ ಬೇಯಿಸ್ಕೋಬೇಕಾದ್ರೆ ಫಸ್ಟ್ ಮೊಟ್ಟೆಯನ್ನು ನೀಟಾಗಿ ನೀರಲ್ಲಿ ತೊಳ್ಕೊಬೇಕು. ಮೊಟ್ಟೆನೆಲ್ಲ ಒಂದು ಪಾತ್ರೆಗೆ ಹಾಕಿ ಒಂದು ಸ್ವಲ್ಪ ಕಲ್ಲುಪ್ಪನ್ನು ನಾನು ಹಾಕ್ಕೊಂಡು ಮೊಟ್ಟೆನ ನೀಟಾಗಿ ತೊಳ್ಕೊತಾ ಇದ್ದೀನಿ. ಯಾಕೆ ಕಲ್ಲುಪ್ಪು ಹಾಕ್ಕೊಳ್ಳೋದು ಅಂತಂದರೆ, ಕಲ್ಲುಪ್ಪು ಹಾಕಿದರೆ ಅದರಲ್ಲಿರೋ ಎಂಥ ಕೆಮಿಕಲ್, ಎಂಥ ಕೊಳೆ, ಎಂಥ ಡಸ್ಟ್ ಇದ್ರೂ ಕಂಪ್ಲೀಟಾಗಿ ಕ್ಲೀನ್ ಆಗುತ್ತೆ, ತುಂಬ ಪ್ಯೂರ್ ಆಗುತ್ತೆ. ನೋಡಿ, ನೀಟಾಗಿ ಮೊಟ್ಟೆನ ತೊಳ್ಕೊತಾ ಇದ್ದೀನಿ ನೀರಲ್ಲಿ. ನೀರನ್ನೆಲ್ಲ ಬಸಿದ್ಬಿಟ್ಟು ಮತ್ತು ನಾವು ಮೊಟ್ಟೆ ಬೇಯಿಸ್ಕೊಳ್ಳುವಂತಹ ಪಾತ್ರೆಗೆ ಮೊಟ್ಟೆನ ಹಾಕೊತಾ ಇದ್ದೀನಿ. ಮೊಟ್ಟೆ ಯಾವತ್ತೂ ನೀವು ದಪ್ಪ ತಳದ ಅಥವಾ ಅಲ್ಯೂಮಿನಿಯಂ ಇರ್ಬೋದು, ಸ್ಟೀಲ್ ಇರ್ಬೋದು, ದಪ್ಪ ತಳದ ಪಾತ್ರೆನ ಯೂಸ್ ಮಾಡಿಕೊಂಡು ಬೇಯಿಸಬೇಕು. ಎಲ್ಲ ಮೊಟ್ಟೆಗಳನ್ನು ಪಾತ್ರೆಗೆ ಹಾಕಿಬಿಟ್ಟು ಬೇಯಿಸ್ಲಿಕ್ಕೆ ನೀರು ಹಾಕುವಾಗ ನಾವು ಯಾವತ್ತೂ ಫಿಂಗರನ್ನು ನೀರಲ್ಲಿ, ಎಗ್ ಹಾಕಿದ ನಂತರ ನಿಮ್ಮ ಒಂದು ಫಿಂಗರನ್ನು ನೀರಲ್ಲಿ ಮುಳುಗಿಸಿ ನೋಡಿ. ಒಂದು 1/4 ಫಿಂಗರಷ್ಟು ನೀರು ಮೊಟ್ಟೆ ಮೇಲೆ ಇರಬೇಕು, ಕಮ್ಮಿ ನೀರು ಇಡಬಾರ್ದು. ಮೊಟ್ಟೆಗಿಂತ 1/4 ಫಿಂಗರಷ್ಟು ಮೇಲ್ಗಡೆ ನೀರಿರಬೇಕು. ಅದಂತರ ಒಂದು ಸ್ವಲ್ಪ 1/4 ಸ್ಪೂನಷ್ಟು ಉಪ್ಪು ಹಾಕಿ ಬೇಯಿಸ್ತೀನಿ. ಕೆಲವರು ಉಪ್ಪು ಹಾಕಲ್ಲ, ಉಪ್ಪು ಹಾಕಿದರೆ ಒಳ್ಳೆಯದು. ಈಗ ಇನ್ನೊಂದು ಪಾತ್ರೆಯಲ್ಲಿ ನಾನು ಜಸ್ಟ್ 2 ಮೊಟ್ಟೆ ತಗೊತಾ ಇದ್ದೀನಿ. ಇದು ಏನಕ್ಕಂತಂದರೆ, ಸಾಮಾನ್ಯವಾಗಿ ಎಲ್ಲರೂ ಯಾವ ಸ್ಟೆಪ್ ಫಾಲೋ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದೀನಿ. ಅದರಿಂದ ಏನಾಗುತ್ತೆ ಅಂತಲೂ ನಾನು ತೋರಿಸ್ತೇನೆ ನೋಡಿ. ಇವಾಗ ಜಸ್ಟ್ 2 ಮೊಟ್ಟೆ ತಗೊಂಡಿದ್ದೀನಲ್ಲ, ಅದನ್ನು ಸಾಮಾನ್ಯವಾಗಿ ಎಲ್ಲರೂ ಹೇಗೆ ಬೇಯಿಸ್ತಾರೆ ಅನ್ನೋದನ್ನು ತೋರಿಸ್ತೀನಿ. ಹೈ ಫ್ಲೇಮ್ ಇಟ್ಟು ಕುಕ್ ಮಾಡಲಿಕ್ಕೆ ಇಟ್ಟಿದ್ದೀನಿ. ಇದರಿಂದ ಆಮೇಲೆ ಏನಾಗುತ್ತೆ ಅನ್ನೋದನ್ನು ಕೂಡ ತೋರಿಸ್ತೀನಿ. ಇದಾದ ನಂತರ ನಾನಿವಾಗ ಯಾವ ಸ್ಟೆಪ್ ಫಾಲೋ ಮಾಡ್ತಿದ್ದೀನಿ ಈ ಪರ್ಫೆಕ್ಟಾಗಿ ಎಗ್ ಬೇಯಿಸ್ಲಿಕ್ಕೆ ಅನ್ನೋದನ್ನು ಇವಾಗ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ, ನಾನು ತುಂಬನೇ ಲೋ ಫ್ಲೇಮ್, ಮೀಡಿಯಮ್ ಕೂಡ ಅಲ್ಲ, ಮೀಡಿಯಮ್ಗಿಂತ ಕಮ್ಮಿ ಲೋ ಫ್ಲೇಮಲ್ಲಿಟ್ಟು ನಾನು ಎಗ್ಗನ್ನು 10 ನಿಮಿಷ ಫಸ್ಟ್ ಲೋ ಫ್ಲೇಮಲ್ಲಿಟ್ಟು ಕುಕ್ ಮಾಡಬೇಕು. ಪರ್ಫೆಕ್ಟಾಗಿ ಬೇಯಿಸಬೇಕು ಅಂತಂದರೆ ಎಗ್ಗನ್ನು ಫಸ್ಟ್ 10 ನಿಮಿಷ ಲೋ ಫ್ಲೇಮಲ್ಲಿಟ್ಟು ಕುಕ್ ಮಾಡಬೇಕು. ಯಾಕಂತಂದರೆ ಒಂದೇ ಸರಿಗೆ ನಾವು ಹೈ ಫ್ಲೇಮ್ ಇಟ್ಟಿದ್ರೆ ಏನಾಗುತ್ತೆ ಅಂತಂದರೆ, ನೀರು ದಗದಗ ಅಂತ ಕುದಿದು ಎಗ್ ಮೇಲೆ ಕೆಳಗಡೆ ಆಗಿ ಸ್ಟೀಲ್ ಪಾತ್ರೆಗೆ ತಾಗಿ ಎಗ್ ಕ್ರ್ಯಾಕ್ ಆಗುತ್ತೆ. ಇದು ನಾನಿವಾಗ ಹೈ ಫ್ಲೇಮಲ್ಲಿಟ್ಟು ಬೇಯಿಸ್ತಿರುವಂತಹ, ನಾರ್ಮಲಾಗಿ ಎಲ್ಲರೂ ಬೇಯಿಸ್ತಾರಲ್ಲ ಆ ಥರ ಮಾಡಿರುವಂತಹ 2 ಎಗ್. ಇದು ನೋಡಿ, ದಗದಗ ಅಂತ ವಾಟರ್ ಒಂದೇ ಸರಿ ಕುದೀತಾ ಇರುತ್ತೆ. ಅವಾಗ ಏನಾಗುತ್ತೆ, ಎಗ್ ಮೇಲೆ ಕೆಳಗಡೆ ಆಗಿ ಎಗ್ ಕ್ರ್ಯಾಕ್ ಆಗುತ್ತೆ, ವೈಟ್ ಎಲ್ಲ ಹೊರಗಡೆ ಬೀಳುತ್ತೆ, ತುಂಬ ಕೆಟ್ಟದಾಗುತ್ತೆ, ನೀಟಾಗಿ ಬಾಯ್ಲ್ ಆಗಲ್ಲ. ತೋರಿಸ್ತೇನೆ ನೋಡಿ, ಕ್ರ್ಯಾಕ್ಸ್ ಆಗಿದೆ. ಇವಾಗ ಇದರಿಂದ ಏನಾಗುತ್ತೆ, ವೈಟ್ ಎಲ್ಲ ಹೊರಗಡೆ ಬರುತ್ತೆ. ಸೊ ಎಗ್ಗಿನ ಒಳಗಡೆ ವೈಟ್ ಸ್ವಲ್ಪ ಬೇಯೋ ತನಕ ನಾವು ಲೋ ಫ್ಲೇಮಲ್ಲಿ, ಅದು ಸ್ವಲ್ಪ ಗಟ್ಟಿಯಾಗೋ ತನಕ ನಾವು ಲೋ ಫ್ಲೇಮಲ್ಲಿಟ್ಟು ಕುಕ್ ಮಾಡಬೇಕು. ಯಾಕಂತಂದರೆ ನೀರು ದಗದಗ ಕುದಿಯಲ್ಲ, ಎಗ್ ತುಂಬ ಮೇಲೆ ಕೆಳಗಡೆ ಆಗಲ್ಲ. ಸೊ ಇದೀಗ
ಲೋ ಫ್ಲೇಮಲ್ಲಿಟ್ಟು ನೀಟಾಗಿ 10 ನಿಮಿಷ ನಾನು ಬಾಯ್ಲ್ ಮಾಡಿದ್ದೇನೆ. ಒಳಗಡೆದು ವೈಟ್ ಇದೆಲ್ಲ ಸ್ವಲ್ಪ ಬಾಯ್ಲ್ ಆಗಿರುತ್ತೆ. ಅದಾದ ನಂತರ ನೀವು ಹೈ ಫ್ಲೇಮಲ್ಲಿಟ್ಟು ಎಗ್ಗನ್ನು ಬಾಯ್ಲ್ ಮಾಡಿದರೆ ಒಂದು ಚೂರು ಬ್ರೇಕ್ ಆಗಲ್ಲ, ಪರ್ಫೆಕ್ಟಾಗಿ ಬೇಯುತ್ತೆ. ಇವಾಗ ನೋಡಿ ನಾನು ಫ್ಲೇಮನ್ನು ಹೈ ಮಾಡ್ಕೊತಾ ಇದ್ದೀನಿ. ಮೊದಲು 10 ನಿಮಿಷ ಲೋ ಫ್ಲೇಮಲ್ಲಿ, ಅದಾದ ನಂತರ 10 ನಿಮಿಷ ಹೈ ಫ್ಲೇಮಲ್ಲಿ. ಟೋಟಲ್ ಆಗಿ ಯಾವಾಗಲೂ ನಾವು ಎಗ್ಗನ್ನು ಹಾರ್ಡ್ ಬಾಯ್ಲ್ ಮಾಡುವಾಗ 20 ಮಿನಿಟ್ಸ್ 20 ನಿಮಿಷ ಬೇಯಿಸಲೇಬೇಕು. ಇವಾಗ ನೋಡಿ ಇದು ಹೈ ಫ್ಲೇಮಲ್ಲಿ ಕುದೀತಾ ಇದೆ, ಆದ್ರೂ ಎಗ್ ಒಂದು ಚೂರು ಕ್ರ್ಯಾಕ್ ಆಗಿಲ್ಲ, ಏನೂ ಆಗಿಲ್ಲ, ಪರ್ಫೆಕ್ಟಾಗಿ ಬೇಯ್ತಾ ಇದೆ, ಪರ್ಫೆಕ್ಟಾಗಿ ಬಾಯ್ಲ್ ಆಗ್ತಾ ಇದೆ. ನಾನಿವಾಗ ಫ್ಲೇಮನ್ನು ಲೋ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಒಂದು ಚೂರು ಎಲ್ಲೂ ಕ್ರ್ಯಾಕ್ ಆಗಿಲ್ಲ, ನೀಟಾಗಿ ಎಗ್ ಬಾಯ್ಲ್ ಆಗ್ತಾ ಇದೆ. ಫಸ್ಟ್ ನಾವು ಹೈ ಫ್ಲೇಮಲ್ಲಿಟ್ಟು ಒಂದೇ ಸರಿ ಹೈ ಫ್ಲೇಮಲ್ಲಿಟ್ಟು ಬಾಯ್ಲ್ ಮಾಡಿದ್ದು ಸ್ಪಾಯ್ಲ್ ಆಗಿದೆ, ನೀವು ನೋಡಿದರೆ. ಇವಾಗ ಇದು ನಾನು ಯಾವಾಗಲೂ ಫಾಲೋ ಮಾಡುವಂಥ ಪರ್ಫೆಕ್ಟ್ ಮೆಥಡ್ ಇದು. 10 ನಿಮಿಷ ಆದ ನಂತರ ಫ್ಲೇಮ್ ಆಫ್ ಮಾಡಿ, ಡೌನ್ ಮಾಡೋದಲ್ಲ, ಫ್ಲೇಮನ್ನು ಆಫ್ ಮಾಡಿ ನಾವು ಆ ಬಿಸಿ ನೀರಲ್ಲಿ ಒಂದು 3 ನಿಮಿಷ ಆದರೂ ಬಿಡಬೇಕು. ಡೌನ್ ಮಾಡಿ 3 ರಿಂದ 5 ನಿಮಿಷ ಬಿಟ್ಟರು ಒಳ್ಳೆಯದು. ಟೈಮ್ ಇಲ್ಲ ಅಂತಿದ್ರೆ 3 ನಿಮಿಷ ಆ ಬಿಸಿನೀರಲ್ಲಿ ಬಿಟ್ಟು, ಅಂದರೆ ಏನಾದರೂ ಸ್ವಲ್ಪ ಬೆಂದಿಲ್ಲದಿದ್ದರೆ ಆ ಬಿಸಿನೀರಿಗೆ ಬೇಯುತ್ತೆ. ಅದಾದ ನಂತರ ನಾವು ಬೆಂದಿರೋ ಎಗ್ಗನ್ನು ತೆಗೆದುಬಿಟ್ಟು ಒಂದು ಪಾತ್ರೆಗೆ ಹಾಕೋಬೇಕು. ಇವಾಗ ನೆಕ್ಸ್ಟ್ ಇರೋದು ಎಗ್ ಸಿಪ್ಪೆಯನ್ನು ನೀಟಾಗಿ ತೆಗೆಯೋದು, ಅಂದರೆ ಪೀಲ್ ಮಾಡೋದು, ಎಗ್ಗನ್ನು ಪೀಲ್ ಮಾಡ್ಕೊಳ್ಳೋದು ನೀಟಾಗಿ. ಒಂದು ಚೂರು ಹಾಳಾಗದಂತೆ ಪೀಲ್ ಮಾಡೋದಕ್ಕೆ ಒಂದು ಟಿಪ್ಸನ್ನು ಹೇಳ್ತಾ ಇದ್ದೀನಿ. ಬಾಯ್ಲ್ ಮಾಡಿರೋ ಎಗ್ಗನ್ನು 3 ನಿಮಿಷ ಬಿಸಿನೀರಲ್ಲಿ ಬಿಟ್ಟು, ಅದಾದ ನಂತರ ಒಂದು ಪಾತ್ರೆಗೆ ತೆಗೆದು ತಣ್ಣೀರನ್ನು ಹಾಕೋಬೇಕು. ತಣ್ಣೀರನ್ನು ಹಾಕಿಬಿಟ್ಟು ಒಂದು 3 ನಿಮಿಷ ನೀವು ಬಿಡಬೇಕು. 3 ನಿಮಿಷ ಬಿಟ್ಟಾದ ನಂತರ ಇವಾಗ ನೋಡಿ ನೆಕ್ಸ್ಟ್ ನಾವು ಎಗ್ಗನ್ನು ಈ ಥರ ಪೀಲ್ ಮಾಡ್ಕೋಬೇಕು. ಇವಾಗ ನೋಡಿ ಎಷ್ಟು ನೀಟಾಗಿ ಸಿಪ್ಪೆ ಬರ್ತಾ ಇದೆ ಅಂತ ನೋಡಿದ್ರಲ್ಲ, ಒಂದು ಚೂರು ಎಗ್ಗಿಗೆ ಅಂಟ್ಕೊಂಡಿಲ್ಲ, ಹಾರ್ಡ್ ಬಾಯ್ಲ್ ಆಗಿದೆ ಎಗ್. ನೀಟಾಗಿ ಪರ್ಫೆಕ್ಟಾಗಿ ಒಂದು ಚೂರು ಹಾಳಾಗದಾಗೆ ಎಗ್ಗನ್ನು ಪೀಲ್ ಮಾಡ್ತಾ ಇದ್ದೀನಿ. ಇದು ನೀವು ಬಾಯ್ಲ್ ಆದ ನಂತರ 3 ನಿಮಿಷ 3 ರಿಂದ 5 ನಿಮಿಷ ತಣ್ಣೀರು ಹಾಕಿಟ್ರೆ ಮಾತ್ರ ಈ ಥರ ಬರುತ್ತೆ, ಇಲ್ಲಾಂದರೆ ಈ ಥರ ಸಿಪ್ಪೆ ತೆಗಿಲಿಕ್ಕಾಗಲ್ಲ. ನೋಡಿ ಪರ್ಫೆಕ್ಟಾಗಿ ಎಗ್ ಸಿಪ್ಪೆನ ನಾನು ತೆಗಿತಾ ಇದ್ದೇನೆ. ಇನ್ನೊಂದು ಸರಿ ತೋರಿಸ್ತೇನೆ. ಒಂದು ಸ್ವಲ್ಪ ಅದನ್ನ ಕ್ರ್ಯಾಕ್ ಮಾಡಿಕೊಂಡು, ಅದಾದ ನಂತರ ಮೊಟ್ಟೆನ ಈ ಥರ ಪ್ರೆಸ್ ಮಾಡ್ಕೋಬೇಕು. ನೋಡಿ ಈ ಥರ ಪ್ರೆಸ್ ಮಾಡ್ಕೋಬೇಕು. ಇವಾಗ ಒಂದು ಕಡೆಯಿಂದ ನೀವು ಸಿಪ್ಪೆ ತಗೊಳ್ತಾ ಬನ್ನಿ, ಪರ್ಫೆಕ್ಟಾಗಿ ಪೀಲ್ ಆಗುತ್ತೆ, ಪರ್ಫೆಕ್ಟಾಗಿ ಬರುತ್ತೆ. ಇಷ್ಟೇ ಇರೋದು. ನೋಡಿದ್ವಲ್ವ ಎಷ್ಟು ಈಸಿಯಾಗಿ ಸುಲಭವಾಗಿ ಮೊಟ್ಟೆಯನ್ನು ಕರೆಕ್ಟಾಗಿ ನಾವು ಬೇಯಿಸ್ಕೊಂಡ್ವಿ ಅಂತ. ಮೊದಲನೇ ಟಿಪ್ ಏನು ಅಂತಂದರೆ, ಮೊಟ್ಟೆಯನ್ನು ನಾವು ಬೇಯಿಸುವಾಗ ಫಸ್ಟ್ 10 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಬೇಯಿಸಬೇಕು. ಅದಾದ ನಂತರ 10 ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸಬೇಕು. ಅದಾದ ನಂತರ ಮೊಟ್ಟೆ ಬೆಂದ ನಂತರ ಒಂದು 3 ರಿಂದ 5 ನಿಮಿಷ ತಣ್ಣೀರು ಹಾಕಿ ಬಿಡಬೇಕು. ಬಿಟ್ಟ ನಂತರ ನಾವು ಎಗ್ ಸಿಪ್ಪೆಯನ್ನು ತಗೋಬೇಕು. ತುಂಬ ಹೊತ್ತು ತಣ್ಣೀರಲ್ಲಿ ಬಿಡಬೇಡಿ, 3 ರಿಂದ 5 ನಿಮಿಷ ಸಾಕು. ಇಲ್ಲ ಅಂದರೆ ಮತ್ತು ಆ ಬಿಸಿ ಇರಲ್ಲ, ಎಗ್ ಬಿಸಿ ಎಲ್ಲ ಕಂಪ್ಲೀಟಾಗಿ ಹೊರಟೋಗುತ್ತೆ, ಅಲ್ಲಿ ತನಕ ಕಾಯಬೇಡಿ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ವಿಡಿಯೋ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ಹಾಗೆಯೇ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ವಿಶೇಷ ರೆಸಿಪಿ ಜೊತೆ ನಾನು ಬರ್ತಾ ಇರ್ತೀನಿ. ನನ್ನ ರೆಸಿಪಿಗಳನ್ನು ನೋಡಿ ಶೇರ್ ಮಾಡಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.